ಆರಂಭಿಸೋಣ. ನಾವು ಇಲ್ಲಿಯವರೆಗೆ ಬಂದಿದ್ದೇವೆ. ಹೌದು. ಎಲ್ಲಿಯವರೆಗೆ? ನಮ್ಮನ್ನು ಗುರುತಿಸುವಲ್ಲಿಯವರೆಗೆ ಅಷ್ಟು ದೂರದಲ್ಲಿ ಬಂದು ನಿಂತಿದ್ದೇವೆ. ನಮಗೆ ಅಪ್ಪಣೆ ಅದೇ ಅಲ್ವಾ? ಹೌದು. ಅವರನ್ನು ಆಕರ್ಷಿಸಬೇಕು. ಅಪ್ಪಣೆಯನ್ನು ಕೇಳಿ ಕುಣಿಯುವುದಲ್ಲ, ನಾವು ನಮ್ಮಷ್ಟಕ್ಕೆ ಪ್ರಾರಂಭ ಮಾಡುದು. ನಾವು ಕುಣಿತಾ ಇರುವುದು, ನಮ್ಮಷ್ಟಕ್ಕೆ ಕುಣಿಯುವ. ಹೌದು. ನಮ್ಮ ಕಾಯಕವನ್ನು ಮುಂದುವರಿಸು ಮತ್ತೆ ನೋಡುವ. ಪ್ರಾರಂಭಿಸೋಣ. ವನಿತೆಯರಾಡಿದರು ಮೋಹನ ನಾಟ್ಯ, ವನಿತೆಯೇ ಆಡಿದರು ಮೋಹನ ನಾಟ್ಯ, ನಾಟ್ಯ ಮೋಹನ ಮನದುಂಬಿ ಹಾಡಿದರು ಮೋಹನ ನಾಟ್ಯ, ಮನದುಂಬಿ ಹಾಡಿದರು ಹಾಡಿದರು ಹಾಡಿದರು. ಜನ ಜನ ಕಾಗಿದ್ದೆ ಅನುರಣಿಸುತ್ತಿರಿ, ಜನ 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 ಕಾಲ್ಗೆಜ್ಜೆ, ಜನ ಜನ ಕಾಲ್ಗೆಜ್ಜೆ ಅನುರಣಿಸುತ್ತೀರಿ, ಕಣ್ಮನರಣಿವಂತೆ ತನು ಬೆಳಗಿಸುತ್ತಾಗ ಬಳುಕಿಸುತ್ತೈ ತಾನು ಬಳುಕಿಸುತ್ತ ತಾನು ಬೆಳುಕಿಸುತ್ತ ಆಡಿದರು ಮೋಹನ ನಾಟ್ಯ, ಮೋಹನ ಆ
ಶೃಂಗಾರಿಯರು ಸ್ಮರ ಸಿಂಗಾಡಿ ಪುರ್ಪಿನ ಸ್ಮರ ಸಿಂಗಾಡಿ ಪುರ್ಪಿನ ಅಂಗಜನಸ್ತ್ರವ ಕಂಗಳಿಲ್ದೆ ಸೇಯುತ ಅಸ್ತ್ರವ ಕಂಗಳಿಂದ ಎಸೆಯುತ್ತ ಆಡಿದರಾಡಿದರು ಮನದುಂಬಿ ಆಡಿದರು ಮನದುಂಬಿ ಹಾಡಿದರು ಜನ ಜನ ಗೆಜ್ಜೆ ಅನುರಣಿ ಸುತ್ತೀರಿ ಕನುಮ್ಮನ ದಣಿವಂತಿ ತನು ಬಳುಕಿಸುತ್ತ ಆಡಿದರು ನಾಟ್ಯವನ್ನು ಅಂಗಾಂಗಿ ಲಾಸ್ಯದಲ್ಲಿ ಅಂಗಾಂಗ ಲಾಸ್ಯದಲ್ಲಿ ಮೈ ನವರಿಣೆ ಆಡಿದರು ಸಿಂಗಾರ ಲಾಸ್ಯದಲ್ಲಿ ಮೋಹನ ನಾಟ್ಯ ಲಾಸ್ಯದಲ್ಲಿ ಮೈನವರೇಳೆ ಶೃಂಗಾರ ಭಾವದಲ್ಲಿ
ದಿನ ದಿನ್ನತೈ ತೊಂದನ ದಿನ್ನತೈ ದಿರ್ತನ ದಿನ್ನತೈ 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 ದಿನ ದಿನ ತದ್ದೀಂ ದಿನ ದಿನ ತತ್ತೋಂ ದಿನ ದಿನ ತದ್ದೀಂ ದಿನ ದಿನ ಧೀ ದಿನ್ನ ತಗಡ 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 ದಿನ್ನತೈ ದಿನ್ನ ತಗಡ 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 ದಿನ್ನತೈ ದಿನ್ನ ತಗಡ ತಗಡ ತೈ ತೈ ದಿನ್ನತೈ ತತ ತೈ 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 ಒಡೆದೆಯರಾಡಿದರು ಮೋಹನ ನಾಟ್ಯ ಮನ ತುಂಬಿ ಹಾಡಿದರು 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 ಮೋಹನ ನಾಟ್ಯ ಆಡಿದರು ವನಿತೆಯರ ಲಾವಣ್ಯ ಪದಗತಿಯ ವಿನ್ಯಾಸ ವನಿತೆಯರ ಲಾವಣ್ಯ ಪದಗತಿಯ ವಿನ್ಯಾಸ ಧ್ವನಿಯಿಂಪು ಶ್ರುತಿ ಶುದ್ಧಿ ಏರಿಳಿತ ವಿಸ್ತಾರವನದ ಚರ ಜಂಗಮವ ಸೆಳೆವ ರಾಗದ ಮೋಡಿಯನು ಸೆಳೆವರ ರಾಗದ ಮೋಡಿಯನು ಮೆಚ್ಚಿ ಭೂಪತಿ ಮನದಿ ವನಿತೆಯರ ಕರೆದಿಂದಾಗ ವನಿತೆಯರ ಕರೆದ ಪರಿಶುದ್ಧ ಕಲೆಯಿಂದ ಮನಸೆಳೆವ ಬಾಲೆಯರ ಮೆಚ್ಚಿದೆ 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 ನೋ ಪದಗತಿಯ ವಿನ್ಯಾಸಕ್ಕೆ ಮೆಚ್ಚಿ ಭೂಪತಿ ಎಷ್ಟು ಹೊತ್ತಾಯ್ತಾ? ಅದೆಷ್ಟೋ ಹೊತ್ತಾಯ್ತು. ನನ್ನನ್ನೇ ನಾನು ಮರೆತೆ. ನಾನು ಎಲ್ಲಿದ್ದೇನೆ ಅಂತ ನನಗೇ ಗೊತ್ತಿಲ್ಲ. ಮನುಷ್ಯನಿಗೆ ಪಂಚೇಂದ್ರಿಯ ಹೌದಾ? ಕಣ್ಣು, ಮೂಗು, ಕಿವಿ, ನಾಲಗೆ ಹೌದಾ? ಚರ್ಮ ಹೌದಾ? ಒಂದು ಹಣ್ಣನ್ನು ನಾವು ನೋಡಿದ್ರೆ ಕಣ್ಣಿಗೆ ಆನಂದ ಆಗ್ತದೆ, ತಿಂದ್ರೆ ನಾಲಗೆಗೆ ರುಚಿ ಬರ್ತದೆ, ರುಚಿ ಆಗ್ತದೆ, ಮೂಸುವುದಕ್ಕೆ ಪರಿಮಳ ಉಂಟು. ಆದ್ರೆ ಎರಡು ಅಲ್ಲಿ ಉಳಿಯುತ್ತದೆ ಹೌದಾ? ಸ್ಪರ್ಶಕ್ಕೆ ಏನು ಆಗಲ್ಲ. ನರ್ತನ ಮಾಡ್ತಾ ಇದ್ದಾರೆ. ಸಂಗೀತ ಸಂಗೀತ ಕೇಳಿದ್ದೇನೆ. ಇಂಥ ರಾಗಗಳು ಯಾವ ಯಾವ ರಾಗದಲ್ಲಿ ಯಾರಿಗೂ ಗೊತ್ತು, ಅವರಿಗೆ ಹೌದಾ? ಎಲ್ಲಿ ಕಾವೇರಿಯಲ್ಲಿ ತೊಡಗಿ ಮತ್ತೇನು ಕಲ್ಯಾಣಿಯನ್ನು ಹಿಡಿದು ಅವರಿಗೆ ಹೇಳಿದ್ರೆ ಎಲ್ಲಿ ಹೋದ್ರು ಗೊತ್ತಿಲ್ಲ, ತೋಳಿಗೆ ಹಿಡಿದಿದ್ದಾರೆ. ಅದು ಇದು ರಾಗ. ಅಲ್ಲಿ ರಾಗ ಮಾತ್ರವ ನಮಗೆ ಕೇಳಿಸಿ ಕುಣಿತ, ಕಣ್ಣಿಗೆ ಕುಣಿತ ಹೌದಾ? ಕಣ್ಣಿಗೆ, ಕಿವಿಗೆ, ಅವರ ತನುಗಂಧ ನಮಗೆ ಮೈಗೆ, ಇಷ್ಟೆಲ್ಲ ಅದು ಹಾಗೆ ಏನಾಯ್ತು? ಪಂಚೇಂದ್ರಿಯಗಳಿಗೂ ಸುಖ ಸಿಕ್ಕಿತು ಹೌದಾ? ಹಾಗಿದ್ರೆ
ಪಂಚೇಂದ್ರಿಯಗಳಿಗೂ ಸುಖ ಕೊಡುವಂತಹ ಒಂದು ವ್ಯವಸ್ಥೆ ಏನು? ಹೆಣ್ಣಿನಿಂದ. ಯಾಕೆ? ಈಗ ಇವರು ನಾಟ್ಯಗಾರ್ತಿಯರು ಹೆಣ್ಣುಗಳೇ, ಸಂಶಯ ಇಲ್ಲ. ಆದರೆ ಇವರು ಮಾಡಿದಂತಹ ನರ್ತನದಿಂದ, ಇವರು ಹಾಡಿದಂತಹ ಹಾಡಿನಿಂದ ಪಂಚೇಂದ್ರಿಯ ಅಲ್ಲದಿದ್ರು 3-4 ಇಂದ್ರಿಯಗಳಿಗೆ ಸಾಕಷ್ಟು ಖುಷಿಯಾಗಿದೆ, ಸಂತೋಷವಾಗಿದೆ. ಕಣ್ಣು ನೋಡಿದೆ, ಕಣ್ಣು ತುಂಬಿತ್ತು. ಕಿವಿ ಕೇಳಿದೆ, ರಾಗ ಕಿವಿ ಕೇಳಿದೆ, ಕಿವಿ ತುಂಬಿತ್ತು. ಆಮೇಲೆ ನರ್ತನ ಕಣ್ಣಿಗೆ ತೃಪ್ತಿ. ಹೌದಾ? ಇನ್ನು ಏನಾಗಬೇಕು? ಪ್ರಪಂಚದಲ್ಲಿ ನಾನು ಇಷ್ಟರವರೆಗೆ ನಮ್ಮ ರಾಜ್ಯದ ಆಸ್ಥಾನದಲ್ಲಿ ಎಷ್ಟೋ ಮಂದಿ ಕವಿಗಳು ಬಂದಿದ್ದಾರೆ, ಇದ್ರು, ಗಾಯಕರಿದ್ರು, ಇದ್ರು, ನರ್ತಕರಿದ್ರು, ಇದ್ರು. ಆದರೂ ಇಷ್ಟೊಂದು ಸಂಭ್ರಮ, ಇಷ್ಟೊಂದು ಸಂತೋಷ ನನಗೆ ನನ್ನ ಜನ್ಮದಲ್ಲಿ ಆಗಲಿಲ್ಲ. ಇಂಥ ಕಲಾವಿದೆಯರು ಇರ್ಲಿಕ್ಕೆ ಇಲ್ಲ. ಇದ್ರೆ ಇವರೇ ನ ಭೂತೋ ನ ಭವಿಷ್ಯ, ಸಂಶಯವೇ ಇಲ್ಲ. ಇವರಿಗೆ ಇವರೇ ಸಾಧ್ಯ. ಸರಿ. ಆದ್ರೆ ಒಂದು ಸಂಶಯ. ಈ ಕಾಡಿನಲ್ಲಿ ಇವರು ಎಲ್ಲಿಂದ ಬಂದರು? ಹಿಮ್ಮೇಳ ಇಲ್ಲ, ಇಲ್ಲ. ಚಿಕ್ಕ ಮೇಳ. ಇವರೇ ಹಾಡುವುದು, ಇವರೇ ಕುಣಿಯುವುದು. ತಾಳ ಬಡಿಯುವವರಿಲ್ಲ, ಇಲ್ಲ. ಇರುವುದು ಇಬ್ಬರೇ. ಮೇಳ ಅಲ್ಲ, ಇಬ್ಬರಿಗೆ ಮೇಳ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, 4-5 ಜನ ಇದ್ರೆ ಮೇಳ ಅಂತ. ಚಿಕ್ಕ ಮೇಳವೋ ದೊಡ್ಡ ಮೇಳವೋ? ಹೌದು, ಇದು ಒಂದು ಚಿಕ್ಕ ಮೇಳವೇ ಬಿಡೋಣ. ಆದ್ರೆ ಯಾರು ಇವರಿಗೆ ಹಾಡಬೇಕು ಅಂತ ಹೇಳಿಕೊಟ್ರು? ಎಲ್ಲಿ ಕಲ್ತು? ಯಾರು ಕೇಳಬೇಕು ಅಂತ ಇವರು ಹಾಡ್ತಾರೆ? ಯಾರಿಗೆ ಬೇಕಾಗಿ? ಈ ನರ್ತನದ ಉದ್ದೇಶ ಏನಿರ್ಬೋದು? ಸಂತೋಷಕ್ಕೆ ಒಬ್ಬ ಕಲಾವಿದ ತನ್ನಷ್ಟಕ್ಕೆ ಕುಣಿಯುತ್ತಾನೆ? ಇಲ್ಲ, ಬೇರೆ ಹೀಗಿರ್ಬೋದು. ತಾವುಗಳು ಬೇಟೆಯಾಡಿ ಬಳಲಿದ್ದೀರಿ, ತಮ್ಮ ಸಂತೋಷಕ್ಕಾಗಿ ಬಂದು ಕುಳಿತರೋ ಏನೋ. ಅದು ಒಂದು ಹೌದಲ್ಲ? ಹಾಗಿದ್ರೆ ನಾವು ಕೇಳಿದ್ದೇವೆ, ಕಣ್ಣಿನಿಂದ ನೋಡಿದ್ದೇವೆ. ಹೌದು. ಅವರ ಶರೀರದಿಂದ ಬರುವಂತಹ ಗಾಳಿಯನ್ನು ನಾವು ಮೂಗಿನಿಂದ ಆಸ್ವಾದಿಸಿದ್ದೇವೆ. ಈಗ ಏನಾಯ್ತು ಗೊತ್ತಾ ನಿನಗೆ? ಸೂತಕ ಅಂತ ಒಂದುಂಟು, ಗೊತ್ತುಂಟ? ಯಾರಿಗೆ? ಯಾರ್ಯಾರಿಗಲ್ಲ, ರೂಢಿಯಲ್ಲಿ. ಹೆತ್ತ ಸೂತಕ 10 ದಿನ, ಸತ್ತ ಸೂತಕ 13 ದಿನ, ಋಣಸೂತಕ ಜನ್ಮಾಂತರಕ್ಕೆ. ಋಣಸೂತಕ ಅಂದ್ರೆ ಈಗ ಅವರು ನರ್ತನ ಮಾಡಿದ್ದು ನೋಡಿದ್ದೆ, ಸಂಗೀತ ಕೇಳಿದೆ. ಹೌದಾ? ನಾವೇನಾದ್ರೂ ಕೊಟ್ಟಿದ್ದೇವ? ಕೊಡ್ಬೇಕಾ? ಮತ್ತೆ ಕೊಡ್ಬೇಕಾ? ಅವರು ಬೇಕಂತಲೇ ಹಾಡ್ಲಿ, ಚಟಕ್ಕೆ ಹಾಡ್ಲಿ ಅಲ್ಲ, ಅವರ ಸಿದ್ಧಾಂತವೇ ಅದಿರ್ಲಿ. ಅವರ ಹಾಡು, ಅವರ ನರ್ತನ ನಾವು ನೋಡಿದ್ದು ಸತ್ಯ. ಸತ್ಯ ಸತ್ಯ ಸತ್ಯ. ಅವರಿಗೆ ಉದ್ದೇಶ ಇರ್ಲಿಕ್ಕಿಲ್ಲ. ಆದ್ರೆ ನಮಗೆ ಬಂತಲ್ಲ ದೋಷ. ಹೌದೇ? ಯಾರಾಗಿ ಕೆಲಸ ಮಾಡೋಣ, ಯಾರು ಏನೆಂಬುದು ಬೇಡ. ನಮಗೀಗ ಏನಾಗಿದೆ ಗೊತ್ತಾ? ಖುಷಿಯಾಗಿದೆ, ಮನಸ್ಸಾಗಿದೆ, ಸಂತೋಷ ಆಗಿದೆ. ಸಂತೋಷದ ಪರಿಣಾಮ ಏನು? ಕೊಡಬೇಕು ಎಂಬ ಮನಸ್ಸಾಗಿದೆ. ಒಬ್ಬ ಕಲಾವಿದ ಚೆನ್ನಾಗಿ ಕುಡಿದ್ರೆ ಮಾಡಿದ್ರೆ ಏನಾದ್ರೂ ಕೊಡ್ಬೇಕು. ಯಾಕೆ ಕೊಡ್ತಾನೆ? ಆ ಋಣಸೂತಕ ಉಳಿಬಾರದು. ಒಬ್ಬ ಹಾಡುಗಾರ ಚೆನ್ನಾಗಿ ಹಾಡ್ತಾನೆ, ವಿಚಾರಿಸಿ ಹೇಗಿದ್ದೀರಿ, ಬಹಳ ಸಂತೋಷ ಆಯ್ತು, ಮಾಡು ಒಂದೇ ಮಾಡಿ. ಯಾಕೆ ಕೊಡುವುದು? ಅವರ ಕಲೆಗೂ ಅವರ ಋಣ ಕಳೆದಿದೆ. ಹಾಗಾಗಿ ನಮ್ಮ ಕಣ್ಣು ನೋಡಿದೆ, ಕಿವಿ ಕೇಳಿದೆ, ಮೂಗು ವಾಸನೆಯನ್ನು ಗ್ರಹಿಸಿದೆ. ಹೌದು. ಹಾಗಿದ್ರೆ ಏನು ಮಾಡಬೇಕು? ಅವರಿಗೆ ಏನಾದರೂ ಕೊಡ್ಬೇಕು. ಬರ್ಲಿಕ್ಕೆ ಬರ್ಬೇಕಂತೆ. ಹೇಳಿದೆಯಾ? ಹೇಳಿದೆ. ಏನು ಹೇಳಿದ್ರು? ಬರಬೇಕು ಅಂತ ಹೇಳಿದೆ. ಎಲ್ಲಿಗೆ ಅಂತ ಹೇಳ್ಬೇಡಿ, ಇಲ್ಲಿಗೆ. ಅವ್ರಿಗೆ ಗೊತ್ತಲ್ಲ, ನಾನು ಕರೀತೇನೆ ಬನ್ನಿ ಅಂತ ಹೇಳು. ಇದು ನಾನು ಏನು ಕರೀತೇನೆ, ಬರಬೇಕು. ಈ ಮುಖವ ನೀನು ಕರೆದಾಗಲೇ ಬರ್ಲಿಕ್ಕೆ. ನೀನಂದ್ರೆ ನೀನು ಮಾಡಿದ್ದೆ, ನಾನಂದ್ರೆ ಹಾಗಲ್ಲದು. ನೀವಿಬ್ರು ಬರ್ಬೇಕಂತೆ, ಅಲ್ಲಿ ಕರೀತಾರೆ ಅಂತ ಹೇಳು. ಅಲ್ಲಿ ಅಂದ್ರೆ ಇಲ್ಲಿಗೆ ಅರಸರು ಕರೀತಾರೆ. ನೀವು ಇಬ್ರು ಮಹಾರಾಜರು ಹೇಳಿದ್ರು, ನೀವಿಬ್ರು ಬರ್ಬೇಕಂತೆ. ಯಾರಿಗೆ ದೂರ? ನೀವು ದೂರ ಇಲ್ಲ, ಹತ್ರ ಬರಬಾರ್ದು. ಇಲ್ಲ, ಹಾಗೇನಾಗ್ಲಿಲ್ಲ. ಹಾಗಲ್ಲ, ಅದು ಹೀಗೆ. ಈ ಕಲಾವಿದರಿಗೆಲ್ಲ ಸ್ವಲ್ಪ ಹುಚ್ಚಿ ಕಡಿಮೆ. ಬನ್ನಿ ಅಂದ ಮೇಲೆ ಮೈ ಮೇಲೆ ಬೀಳುವುದಕ್ಕೆ ಅದಕ್ಕೊಂದು ಅಂತರ ಬೇಕು.
ಅಂತರ ಕಾಯ್ದುಕೊಳ್ಳಿ. ಯಾವತ್ತಿನಿಂದ? ಆವತ್ತಿನಿಂದಲೂ ಉಂಟು, ಇನ್ನೂ ಉಂಟಾ? ಇನ್ನೂ ಬೇಕೇ ಬೇಕು. ಸರಿ, ಎಷ್ಟು? ಸ್ವಲ್ಪ ಸಮಯ ಅಲ್ಲ, ಒಂದು ಲೆಕ್ಕಾಚಾರದಲ್ಲಿ ಎಷ್ಟು ಅಂತರ? ಆನೆಗೆ ಎಷ್ಟು ಅಂತರ? ಎಷ್ಟು? ಒಂದು 6 ಗಜ. 6 ಗಜ. ಕುದುರೆಗಾದರೆ 3 ಗಜ. ಹೆಣ್ಣಿಗಾದರೆ 100 ಗಜ. ಅಷ್ಟು ಅಪಾಯ ಅಂದೆ. ಸದ್ಯಕ್ಕೆ 3 ಗಜ ಇರ್ಲಿ. ಈಗ ಬರ್ಲಿಕ್ಕೆ ಹೇಳಿದ್ದು ನಾನು. ಒಳ್ಳೆಯದು, ಬಂದಿದ್ದೇವೆ. ನಾನು ಯಾರು ಅಂತ ನಿಮ್ಗೆ ಗೊತ್ತಾ? ಇಲ್ಲ, ಗೊತ್ತೇ ಇಲ್ಲ. ಪರಿಚಯ ನಾವೇ ಹೇಳುದು ಉತ್ತಮ. ನಾನು ಒಂದು ಊರಿನ ಅರಸ, ಹರಿಶ್ಚಂದ್ರ ಅಂತ ನನ್ನ ಹೆಸರು. ನಿನ್ನ ಸಂಗೀತವನ್ನು ಕೇಳಿದ್ದೇನೆ, ನಿಮ್ಮ ನರ್ತನವನ್ನು ನೋಡಿದ್ದೇನೆ. ಏನು ಉದ್ದೇಶಕ್ಕ ಚಟಕ್ಕ ಅಲ್ಲ ನಿಮ್ಮ ಅಭ್ಯಾಸವ ನನಗೆ ಗೊತ್ತಿಲ್ಲ. ನಾನಂತೂ ಇದರಿಂದ ಬಹಳಷ್ಟು ಆನಂದವನ್ನು ಅನುಭವಿಸಿದ್ದೇನೆ. ಅದಕ್ಕಾಗಿ ಆ ಋಣಸೂತಕದ ಪರಿಹಾರಕ್ಕಾಗಿ ಏನನ್ನಾದ್ರೂ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೇವೆ. ಏನು ಬೇಕು ಕೇಳಿ. ನಿಮ್ಮ ಸಂಗೀತ ಕುಣಿತ ಕಂಡು ಸಂತೋಷ. ಪಡವಿಪತಿ ನಿಮ್ಮ ಕೌಶಲ ಕೊಡುಗುರಿಯ ಒಲಿದೀವಿಯಾದರಿಗೆ ಅರಸ ಒಲಿದೀವಿನಾದರೆ ಕೊಡುವುದ ಬೆಳ್ಕೊಡೆಯ ಮುದದಲ್ಲಿ ಪಡೆವೆ ನದನು ಕೊಡುವುದ ಬೆಳ್ಕೊಡೆಯ ಮುದದಲ್ಲಿ ಪಡೆವೆ ನದನು ಅರಸ ಈಗ ಅವ ನಿಮ್ಮ ಹತ್ತಿರ ನಿಂತಿದ್ದಾನೆ. ಅವ ನಮ್ಮ ಹಾಗಲ್ಲ, ಅವ ನನ್ನ ಜನ. ಹಾಗೆ ನೀವು ದೂರದವರು, ನಾವು ದೂರದವರು. ಒಳ್ಳೆಯದಾಯಿತು. ನೀವು ಏನನ್ನು ಹೇಳುತ್ತೀರೋ ಹಾಗೇ ನಾವು ನಡೆದುಕೊಳ್ಳುವರು. ಅದನ್ನು ಉದ್ದಟತನದಿಂದ ತಪ್ಪ ಕೂಡದು. ಸರಿ, ಇಷ್ಟು ದೂರ ಸಾಕಿ. ಸಾಕು ಸಾಕು ಸಾಕು. ಈ ಕಾಡಿನಲ್ಲಿ ನಾವೀರುವರು ಒಟ್ಟಿಗೆ ಬಂದು ನಮ್ಮ ಹೆಸರು ಅನಾಮಿಕೆಯರು ಎನ್ನುವ ಹಾಗೆ. ನಾವು ಅನಾಮಿಕೆ ಅಂದ್ರೆ ಹೆಸರಿಲ್ಲದವರು. ಹೆಸರಿಲ್ಲ. ಅಲ್ಲ, ನಾವು ಇಟ್ಕೊಳ್ಳಿಲ್ಲ, ನಮಗೆ ಹೆಸರು ಬೇಡ. ಹೆಸರು ಬೇಡ ಹಾಗೆ ಅಂತ ಯಾರಾದ್ರೂ ಕೊಟ್ಟರೆ ಬೇಡ ಅಂತ ಬೇಡ ಅಂತ ಹಾಗೆ ಎಲ್ಲಿ ಸಿಗ್ತದಂತ ಹುಡುಕ್ತಾ ಹೋಗುದು. ನೀವು ಬೇಕಾದ್ರೆ ಉಡುಗೊರೆಯಾಗಿ. ನಿಮ್ಮ ಈ ನರ್ತನಕ್ಕೆ ಸಂಗೀತಕ್ಕೆ ಯಾರಾದ್ರೂ ವ್ಯಾಪಾರಿಗಳು ಸಿಕ್ಕಲಿಲ್ಲ? ಇಲ್ಲ ಇಲ್ಲ, ಹಾಗೆಲ್ಲ ವ್ಯಾಪಾರಿಗಳ ಮುಂದೆ ಕುಡಿಯುವವರು ನಾವಲ್ಲ. ಇದು ಸಂತೋಷಕ್ಕೆ ನಮ್ಮ ಉದ್ದೇಶ. ಯಾರಾದ್ರೂ ನೋಡ್ಬೇಕು, ಯಾರಾದ್ರೂ ನೋಡಿ ಮೆಚ್ಚಬೇಕು ಎಂಬಂತಹ ಉದ್ದೇಶದಿಂದಲ್ಲ. ಮತ್ತೆ ನಮ್ಮ ಆತ್ಮ ಸಂತೋಷಕ್ಕೆ ನಾವು ಕುಣಿಯುವುದು. ನೀವು ನಿಮ್ಮಷ್ಟಕ್ಕೆ ಪದ ಹೇಳುದು ಒಂದು ಅಲ್ಲ, ನಿಮ್ಮಷ್ಟೇ ಕುಣಿಯುವುದು. ಕೈಲಾಸದಲ್ಲಿ ಪರಮೇಶ್ವರ ಅವನಿಗೆ ನಟ ಸಾರ್ವಭೌಮ ಅಂತ ಹೆಸರು. ಹೌದಂತೆ? ಹೌದಾ? ಹೌದು. ಅವ ತಾಂಡವ ಆಡ್ತಾನೆ, ಯಾರಾದ್ರೂ ನೋಡ್ಬೇಕು ಅಂತ ಅಲ್ಲ, ಡಮರು ಬಾರಿಸ್ತಾನೆ. ನಮ್ಮಷ್ಟಕ್ಕೆ ಆತ್ಮ ಸಂತೋಷ. ಇಲ್ಲಿ ಒಂದು ವಿಶೇಷತೆ ಉಂಟು. ಏನಪ್ಪ? ಕೆಲವು ಕಡೆಯಲ್ಲೆಲ್ಲ ಇಬ್ಬರದ್ದು ನಾಟ್ಯ ವೈಭವ, ಮತ್ತೆ ಇಬ್ಬರದ್ದು ಗಾನ ವೈಭವ. ಹೌದು. ನಮ್ಮ ಇಬ್ಬರದ್ದು ಗಾನ ನಾಟ್ಯ ವೈಭವ ನಮ್ಮದೇ. ಇಬ್ಬರದ್ದೇ? ಹೌದು. ಎಲ್ಲ ಇವರು ಸಕಲ ಕಲಾ ವಲ್ಲಭರು. ವಲ್ಲಭೆಯರು. ವಲ್ಲಭರಲ್ಲ, ಕಲಾವಿದವೇ. ವಿಧವೇ. ನಿನ್ನ ನಾಲಿಗೆ ಅಡಿಯಲ್ಲಿ ಶಾರದಾ ದೇವಿ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಿ. ಮತ್ತೆ ವಿಧವೇ ಅಂತ ಹೇಳಿದ್ವಿ. ಕಾಣುತ್ತೇವೆ ನಾವು. ಅಲ್ಲ, ವಿಧವೆಯರು ಸ್ತ್ರೀಲಿಂಗ. ಆಯ್ತು, ಕಲಾವಿದೆಯರು. ಏನು ವಲ್ಲಭೆ? ಏನು ವಲ್ಲಭೆ? ನಡೆಯಲ್ಲಿ ನುಡಿಯಲ್ಲಿ ವಲ್ಲಭೆ ಅಂತ ಹೇಳಿದ್ರೆ ಇಬ್ಬರು ಇದ್ದಾರಲ್ಲ, ಕಲಾವಲ್ಲಭೇರೆ. ಹೌದು, ವಲ್ಲಭೆ. ನಮ್ಮ ನಾಟ್ಯವನ್ನು ಕಂಡು ನೀವು ಮೆಚ್ಚಿದ್ದೀರಿ. ಹೌದು. ನಮ್ಮ ಗಾನವನ್ನು ಕಂಡು ಮೆಚ್ಚಿದ್ದೀರಿ. ಹೌದು. ಮೆಚ್ಚಿ ಏನಾದ್ರೂ ಕೊಡ್ತೇವೆ ಅಂತ ನೀವೇ ಹೇಳಿದ್ದೀರಿ. ನಾವಾಗಿ ಕೇಳುವುದಲ್ಲ, ನೀವು ಕೊಡ್ತೇವೆ ಅಂತ ಹೇಳಿದಾಗ ಅಲ್ವಾ? ಬಡವನಿಗೆ ಆನೆಯನ್ನು ಕೊಟ್ಟರೆ ಪ್ರಯೋಜನ ಉಂಟು? ಅಲ್ಲ, ಕೊಡ್ತೇವೆ ಅಂತ ಹೇಳಿದಾಗ ಬೇಡ ಅಂತ ಹೇಳುವಂತಹ ಉದ್ದಟತನ ನಮ್ಮಲ್ಲಿ. ಆದರೆ ಕೊಡುವುದು ನಾವು ಪಡೆಯುವುದು ಹೇಗಿರ್ಬೇಕು? ಹೇಗಿರ್ಬೇಕು? ಬಾಯಾರಿದವನಿಗೆ
ನೀರು ಸಿಕ್ಕಿದ್ರೆ ಹಾಗೆ, ಅದರ ಬದಲಿಗೆ ಅಮೃತವೇ ಸಿಕ್ಕಿದ್ರೆ ಇನ್ನಷ್ಟು ಸಂತೋಷ. ಬಡವನಿಗೆ ಆನೆಯನ್ನು ಕೊಟ್ಟರೆ ಪ್ರಯೋಜನವಿಲ್ಲ ಇಲ್ಲ ಅಲ್ವಾ? ರೋಗಿ ಆದವನಿಗೆ ರಂಬೆಯನ್ನು ಕೊಟ್ಟರೆ ಪ್ರಯೋಜನ ಅವನಿಗೆ ಮದ್ದನ್ನೇ ಕೊಡ್ಬೇಕು. ಬಡವನಾದವನಿಗೆ ಆನೆಯನ್ನು ಕೊಟ್ಟರೆ ಅವ ಏನು ಮಾಡುವ? ಸಂಗೀತ ನರ್ತನ ಮಾತ್ರ ಅಲ್ಲ, ಸಾಹಿತ್ಯವು ಸಾಹಿತ್ಯವು ಹಾಗೆ ಮೂರುಂಟು. ನಾವು ಕೇಳುವುದು ನೀವು ಕೊಡುವುದು ಅದು ಒಂದಕ್ಕೊಂದು ಪೂರಕವಾಗಿರ್ಬೇಕು, ಇದ್ರೆ ಮಾತ್ರ ಚಂದ. ಈಗ ನಾವಿಬ್ಬರು ಕುಳಿತಿದ್ದೇವೆ, ಈಗ ನಾವು ಬಾಯಾರಿ ಬೆಂಡಾಗಿ ಬಳಲಿ ಬೆಂಡಾಗಿದ್ದೇವೆ. ಬಾಯಾರಿ ಬಳಲಿ ಬೆಂಡಾಗಿ ಬೆಂಡೆಕಾಯಿ ಬೇಕಾ? ನಮಗೆ ನೀರಡಿಕೆ ಈಗ ಸಿಗ್ಲಿಕ್ಕಿಲ್ಲ, ಕ್ರಯ ಹೆಚ್ಚಾಗಿದೆ, ಮಾರಾಟ ಮಾಡಿ ಆಗಿದೆ ಎಲ್ಲ. ಏನದು ಅಡಿಕೆ? ನೀರಡಿಕೆ ಅಂದ್ರೆ ಬಾಯಾರಿಕೆ. ಕುಡಿಲಿಕ್ಕೆ ನೀರು ಬೇಕಾ? ಎಷ್ಟು ಬೇಕು? ಯಾವ ನೀರು ಬೇಕು? ತಣ್ಣೀರಾದಿತ್ತ, ತಂಪಾದ ನೀರಾದಿತ್ತ, ಬಿಸಿ ನೀರು? ಬಿಸಿ ನೀರು ಬಸವಳಿದಿದ್ದೇವೆ ನಮ್ಮ ಬಣ್ಣ ಹೀಗ, ನಮ್ಮ ಬಣ್ಣ ಎಷ್ಟು ಒಳ್ಳೆಯ ಬಣ್ಣ. ನಮ್ಮ ಬಣ್ಣ ಸುಬ್ಬಣ್ಣ ಅಂದ್ರೆ ಸುಂದರವಾದ ಬಣ್ಣ. ಆದ್ರೆ ಈಗ ಇಷ್ಟೆಲ್ಲ ಕಪ್ಪಾದ್ದು ಹೇಗೆ ನೋಡಿರುವಂತಹ ಭಾಸ್ಕರನ ಆ ರವಿಯ ಉಪದ್ರದಿಂದ ಬಳಲಿ ಬೆಂಡಾಗಿ ಆಯಾಸವಾಗಿ ಈ ರೀತಿಯಾಗಿ ಕಪ್ಪು ಕಪ್ಪಾಗಿದೆ. ದಿವಸದಿಂದ ಬಹಳ ಸೆಕೆ, ಮೋಡ ಇಲ್ಲ, ಮಳೆ ಇಲ್ಲ. ಮತ್ತೆ ಯಾಕೆ ಆ ಬಿಸಿಲಿಗೆಲ್ಲ ತಿರುಗಾಟ? ಮನೆಯಲ್ಲಿ ಕೂತ್ಕೊಳ್ಳಿ, ಮನೆಯಿಂದ ಹೊರಗೆ ಬರಬೇಡಿ. ಕೊಡುವುದಾದ್ರೆ ನಮಗೆ ಅದನ್ನೇ ಕೊಡ್ಲಿ ಅಲ್ವಾ? ಒಳ್ಳೆಯದು, ಯಾವ್ದು ಬೇಕಾದನ್ನೇ ಕೊಡಿ. ಹೇಗೂ ನಾವು ಕಲಾವಿದೆಯರು, ನಮಗೆ ಬೇಕಾದ್ರೆ ಈಗ ತಂಪು, ಒಂದು ಆಶ್ರಯ ಬೇಕು, ನೆರಳು ಬೇಕು. ನಮಗೆ ಕೆಲಸ ಮಾಡು, ಒಂದು ಚಪ್ರ ಅಲ್ಲ, ಗಾಳಿ ವ್ಯವಸ್ಥೆ ಮಾಡುವ. ನಮಗೆ ಕೊಡೆ ತಕೊಂಡು ಬರ್ಲಿಕ್ಕೆ ಮರ್ತು ಹೋಗಿದೆ. ಎಂತ ಕೊಡೆ? ಅರ್ಧ ಮಡಿಕೆದ್ದ 12 ಕಡ್ಡಿದ್ದ. ಯಾವ ಕಡ್ಡಿದ್ದು? ಅಲ್ಲ, ತುಂಡು ಮಾಡಿ ಮಡಿಸಿದ. 10 ಕಡ್ಡಿಯದು, 12 ಕಡ್ಡಿಯದು, 16 ಕಡ್ಡಿಯದು ಕೊಡೆ ಅಲ್ಲ. ಮತ್ತೆ ಅಗಲ ಬಿಡಿಸುವುದಲ್ಲ, ಮಧ್ಯಕ್ಕೆ ಮಡಿಸುವುದು ಅದಲ್ಲ. ಮತ್ತೆ ನಾವು ಕೇಳುವಂತ ಮುತ್ತು ಕೊಡುವಪ್ಪ. ಮುತ್ತು ಕೊಡುವ ಯಾರಿಗೆ? ಪೂರ್ಣ ಆಗಲಿಲ್ಲ, ಮುತ್ತಿನ ಜೊತೆಯಲ್ಲಿ ಮುತ್ತು ಅಲ್ಲಿಗೆ ಮುಗಿಯಲಿಲ್ಲ. ಆ ಬೆಳ್ಗೊಡೆ, ಮುತ್ತಿನ ಬೆಳ್ಗೊಡೆ ಆ ಬೆಳ್ಗೊಡೆಯಿಂದ ನಮಗೆ ಕೊಟ್ಟರೆ ಮರುಳಾದಿರೇನು ಬೇಡುವ ರಿಂಗೆ ಕೊಡಲಹುದೆ ವರಪಿತನ ತಾಯ ಸತಿಯಳನು, ವರಪಿತನ ತಾಯನು ಸತಿಯಳನು ಕೊಡಬಹುದೇ? ಒರೆವ ದೈವವನ್ನು ಸೇನೆಯನ್ನು ಭೂಮಿಪರು ಕರುಣಿಯನ್ನು ಕೇಳಿ ಬೇರೊಂದ ಕೊಟ್ರೆ ಏನಾಯ್ತು? ಹೇಳಿ ಪ್ರಯೋಜನ ಇಲ್ಲ, ಹಾಗಾಯ್ತು ಇವರಿಗೆ. ನಿಜ, ನಾವು ಕಲಾಭಿಮಾನಿಗಳು, ಇವರ ಕಲೆಗೆ ಮೆಚ್ಚಿದವರು. ಅಭಿಮಾನ ಉಂಟು ಅಂತ ಹೇಳಿ ನಮ್ಮನ್ನೇನಾದ್ರೂ ತೊಂದರೆಗೆ ಸಿಲುಕಿಸುವುದಾ? ನೀವು ಕೇಳುವುದು, ನಾನು ಕೊಡುವುದಾ? ಬೇಕಾದ್ದನ್ನೇ ಕೇಳಬೇಕು. ನನಗೆ ಆಗದ್ದನ್ನು ಕೇಳಬಾರದು, ನಿಮಗೆ ಆಗಬೇಕಾದ್ದನ್ನು ಮಾತ್ರ ಕೇಳಬೇಕು. ಸತ್ಯಕ್ಕೆ ಬೇಕಾದ್ದು ಕೊಡೆಯ ಅವಶ್ಯಕತೆ. ಹೌದೇನೋ? ಕೇಳ್ತೀರಿ ಎಂಬುದರಿಂದ ಅರ್ಚಿಸುವ ದೇವರನ್ನು ಕೊಡುವ ಕ್ರಮ ಇಲ್ವಾ? ಕೇಳಿದಿರಿ ಎಂಬುದರಿಂದ ಅಪ್ಪನನ್ನು ದಾನ ಮಾಡುವ ಕ್ರಮ ಅಪ್ಪ ನಮಗೆ ಯಾಕೆ ಆಗುದಿಲ್ಲ. ಕೇಳಿದಿರಿ ಎಂಬುದರಿಂದ ತಾಯಿಯನ್ನು ಯಾರಾದ್ರೂ ನಮಗೆ ಬೇಡವೇ ಬೇಡ, ಕೊಡುವುದುಂಟೆ. ಅಮ್ಮ ಬೇಡ ನಮಗೆ. ಕೊಟ್ಟಿದ್ದೀರಿ ಎಂಬುದರಿಂದ ಸೇನೆಯನ್ನು ಯಾರಾದ್ರೂ ಕೊಡ್ತಾರೆ, ಕೊಡಬಹುದೇ? ಅದರ ಅವಶ್ಯಕತೆ ಇಲ್ಲ. ಕೊಡಬೇಕು ಅಂತ ಕೇಳಿದ್ರಿಂದ ಹೆಂಡತಿಯನ್ನು ಕೊಡ್ಲಿಕ್ಕೆ ಆಗುತ್ತೆ? ಸಾಧ್ಯ ಉಂಟೆ? ನಮಗೆ ಯಾಕೆ ಹೆಂಡತಿ? ಇದು ಹಾಗೆ ಎಲ್ಲಕ್ಕೂ ಸಾಮ್ಯತೆ ಉಂಟು. ನಾವು ಕೇಳಿದ್ದು ಕೇವಲ ಮುತ್ತಿನ ಕೊಡೆ. ಏನದು? ಕೊಡಬಾರದಾಗಿ ಸತಿ ಪರಂಪರೆಯಿಂದ ಬಂದದ್ದರಿಂದ ತಂದೆ ಅರ್ಚಿಪುದರಿಂದ ದೈವರು, ಅದರ ನೆರಳಲ್ಲಿ ನಾನು ಕೂತುಕೊಳ್ತೇನೆ. ಆದ್ರಿಂದ ತಾಯಿ ಸೇನೆಯನ್ನು ಕಂಡಾಗ ತಲೆ ತಗ್ಗಿಸ್ತಾರೆ ಎಂಬುದರಿಂದ ಅದು ಏನು ಸೇನೆ. ವಿರೋಧಿಗಳು ಬಂದು ತಲೆ ತಗ್ಗಿಸುವುದರಿಂದ ಅದು ಸೇನೆ. ಹೀಗೆ 5-6 ವಿಚಾರದಲ್ಲಿ ನೋಡಿದಾಗಲೂ ಇದನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಕೊಡ್ಲಿಕ್ಕೆ ಆಗುದಿಲ್ಲ. ಪೊಳವಿಪತಿಗೆ ಕೊಡಿಯ ಕೊಡದಿರಿ ಸಡಗರ ಸೊಡಗುಪಯ ಹುಡುಗಿಯರಿಗೆ ನವ ಮಡದಿಯರಾಗುವ ದೃಢ ಸೌಭಾಗ್ಯವ ಕೊಡು ಸಂಪನ್ನನಿ ಹುಡುಗಿಯರಿಗೆ ನವ ಮಡದಿಯರಾಗುವ ದೃಢ ಸೌಭಾಗ್ಯವ
ಸಂಬಂಧಪಟ್ಟದ್ದು ಅದಕ್ಕೆ ಸಂಬಂಧಪಟ್ಟ. ಸರಿ, ಇಷ್ಟೆಲ್ಲ ಆದ ಮೇಲೆ ನಾವು ನಮಗೆ ಅಗತ್ಯ ಇದ್ದದ್ದನ್ನೇ ಕೇಳಬೇಕಲ್ಲ. ಒಂದು ವೇಳೆ ಅಗತ್ಯ ಇದ್ದದ್ದೇ ಕೇಳಿ, ನಾವು ಅಗತ್ಯ ಇದ್ದದನ್ನು ಕೇಳುವಾಗ ನನ್ನ ಅಗತ್ಯದನ್ನು ನೀವು ಕೇಳಬಾರ್ದು, ನಿಮ್ಮ ಅಗತ್ಯದನ್ನು ಮಾತ್ರ ಕೇಳಬೇಕು. ನಾವು ಕೇಳುವಾಗ ನಿಮಗೆ ಅಗತ್ಯ ಉಂಟೋ ಇಲ್ಲೋ ಅಂತ ಕೇಳುವುದಲ್ಲ, ನಮಗೆ ಈ ಹೊತ್ತಿನಲ್ಲಿ ಏನು ಬೇಕು ಅದನ್ನು ನಾವು ಕೇಳುವುದು. ಹಾಗಾಗಿ ಕೇಳಿ ಎಂಬುದರಿಂದ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ ಅಂತ ದುರುಪಯೋಗ ಮಾಡಬಾರ್ದು. ನಾವಾಗಿ ಕೇಳಿದ್ದಲ್ಲ ಅಂತ ನೀವೇ ಹೇಳಿದ್ದು, ಅದು ನಿಮ್ಮ ಕಲೆಗೆ ಒಳ್ಳೆಯದಾಯ್ತು. ಈಗ ನಮ್ಮನ್ನು ನೋಡಿದ್ರೆ ನಾವು ಹೇಗೆ ಕಾಣ್ತೇವೆ ಇಬ್ಬರು? ಹೇಗೆ? ಒಂದೇ ಒಂದೇ ಅಚ್ಚಿನಲ್ಲಿ ಎರಕ ಅವಳಿ ಅವಳಿ ಜವಳಿ ಜವಳಿ ಮಕ್ಕಳು ನೀವು. ಎಂತ ಜವಳಿ ಮಕ್ಕಳು? ಅವಳಿ ಜವಳಿ ಮಕ್ಕಳು. ಅವಳಿ ಜವಳಿ ಆಯ್ತಾ? ಅಪ್ಪ ಅಮ್ಮ ಒಬ್ಬರೇ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಒಬ್ಬನೇ ಅಪ್ಪ, ಒಬ್ಬರೇ ಅಪ್ಪನ ಮಕ್ಕಳು ನಾವು. ನಮ್ಮ ಮುಖ ನೋಡಿದ್ರೆ ಕಾಣುವುದಿಲ್ಲ, ಒಂದೇ ರೀತಿ ಬಣ್ಣದಲ್ಲೇ ಗೊತ್ತಾಗ್ತದೆ. ಅಷ್ಟೇ 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 ಎಲ್ಲ ಸರಿ ಉಂಟು ಅಲ್ವಾ? ಹಾಗಾಗಿ ಅಮ್ಮನೂ ಒಂದೇಯಾ? ಇಲ್ಲ, ಅಮ್ಮ ಗೊತ್ತಿಲ್ಲ ನಮ್ಗೆ. ನಾವು ಕಣ್ಣು ಬಿಡುವ ಹೊತ್ತಿನಲ್ಲಿ ಅಮ್ಮ ಇರ್ಲಿಲ್ಲ. ಅಮ್ಮ ಇರ್ಲಿಲ್ಲ. ಹಾಗಾಗಿ ಅಮ್ಮ ಯಾರು ಅಂತ ಆ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿಲ್ಲ. ಹಾಗೆಂತ ಅಪ್ಪ ಇದ್ದಾರೆ, ದೊಡ್ಡ ಆಚಾರ್ಯವಂತ. ಹೌದು, ಇರಬಹುದು, ಒಳ್ಳೆ ಗುಣಾಢ್ಯ. ಅಂತ ಅಪ್ಪನ ಮಕ್ಕಳು ನಾವು. ಈಗ ಪ್ರಾಯ ಎಷ್ಟಾಗಬಹುದು? ಸಾಧಾರಣ 80, 90, 95. ಅದು ನಿನ್ನ ಅಜ್ಜಿಗೆ 85. ಮತ್ತೆ ಪ್ರಾಯ ಇಲ್ಲಿ ಬಂದು ಕೇಳಿದ್ರೆ ನಾ ಎಂತ ಹೇಳಬೇಕು? ಜಾತಕ ನಮ್ಮಲ್ಲಿ ಈಗ ನಮ್ಮನ್ನು ನೋಡಿದಾಗ ಒಂದು 85 ಕಾಣ್ತೇವ, ಅದರಲ್ಲಿ ನನ್ನನ್ನು ನೋಡಿದಾಗ ಹಾಗೆ ಕಾಣ್ತೇವೆ? ಖಂಡಿತ ಇಲ್ಲ. ಮತ್ತೆ ಪ್ರಾಯ ನಿಮಗೆ ಇಲ್ಲಿ ಎಷ್ಟಾದ್ರೆ ಹೆಣ್ಮಕ್ಕಳ ಪ್ರಾಯ ಕೇಳಬಾರ್ದು. ಹೆಚ್ಚಾಗ್ಲಿಲ್ಲ, 16 ಕಳೆದು 17 ಕಾಲಿಟ್ಟದಷ್ಟೇ. ಈಗ 16 ಇಬ್ಬರಿಗೂ ಜಾರಿಯಾಗಿದ. ಅದೆಂತದ ವರುಷ ಜಾರಿ ಆಯ್ತು, 16 ಜಾರಿ 17ಕ್ಕೆ ಊರಿದ್ದೇವೆ. ಹಾಗಿದ್ರೆ ಷೋಡಶಿಯರು ಸಂಶಯ ಷೋಡಶಿಯರು 16 ವರ್ಷ ನಿಮ್ಮ ಪ್ರಾಯಕ್ಕೆ. ಈ 16 ವರ್ಷದ ಹೆಣ್ಣು ಮಕ್ಕಳಿಗೆ ಏನಾಗಬೇಕು? ಹೆಣ್ಣು ಮಕ್ಕಳಿಗೆ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ತೊಡುವುದಕ್ಕೆ ಬೇಕು. ಉಡುವುದಕ್ಕೆ ಸೀರೆ ಬೇಕು, ಉಡುವುದಕ್ಕೆ ಸೀರೆ ಬೇಕು, ಹಾಕಿಕೊಳ್ಳುವುದಕ್ಕೆ ಕುಪ್ಪಸ ಬೇಕು, ಕೈಗೆ ಬಳೆ ಬೇಕು, ಹೀಗೆ ಮೂಗುತಿ ಬೇಕು, ಬೇಕು, ಮತ್ತೆ ಎಲ್ಲ ಆಭರಣ ಎಷ್ಟು ಬೇಕು, ಏನು ಬೇಕು ಕೇಳಿ. ನಮ್ಮ ತಲೆಯಿಂದ ಕಾಲಿನವರೆಗೆ ನೋಡಿ. ನೀವು ಹೇಳಿದ್ದು ಏನಾದ್ರೂ ನಮ್ಮಲ್ಲಿ ಕಡಿಮೆ ಉಂಟಾ? ಬರ್ತಿತ್ತು. ಹಾಗಿದ್ರೆ ನಿಮಗೆ ಕೊರತೆ ಇಲ್ಲ. ನನಗೆ ಇದರಲ್ಲಿ ಯಾವುದರ ಕೊರತೆಯೂ ಇಲ್ಲ. ಹಾಗೆಂದ್ರೆ ಇಲ್ಲವೇ ಉಂಟು. ಎಲ್ಲಿಂಟು? ಅಲ್ಲ, ಕೊರತೆ ಉಂಟು. ಏನುಂಟು? ಅದನ್ನು ನಾವು ಹೇಳ್ತೇವೆ. ಏನುಂಟು? ಹೇಳಿದ್ರೆ ಕೊಡಬೇಕು. ಕೊಡಬೇಕು ಹೇಗೆ? ಮೊದಲೇ ಹೇಳಿದ ಹಾಗೆ, ಬಾಯಾರಿದವನಿಗೆ ಅಮೃತ ಸಿಕ್ಕಿದ ಹಾಗೆ, ಹಾಗಾಗ್ಬೇಕು. ಬಡವನಿಗೆ ನಿಧಿ ಸಿಕ್ಕಿದ್ರೆ ಎಷ್ಟು ಸಂತೋಷ, ಅಷ್ಟ ಹಾಗಾಗ್ಬೇಕು. ಹಾಗೆ ನಿದ್ದೆ ಬಂದವನಿಗೆ ಹಾಸಿಗೆ ಸಿಕ್ಕಿದ ಯುವಕನಿಗೆ ರಂಬೆ ಸಿಕ್ಕಿದ ಹಾಗೆ ಅಲ್ಲೋ. ಇದೆಲ್ಲವನ್ನು ಉದ್ದೇಶಿಸಿ ಒಂದೇ ಒಂದು ಮಾತು. ನಾವೀಗ ನಮ್ಮನ್ನು ನೋಡುವಾಗ ಈಗ ಹೇಗೆ ಕಾಣ್ತೇವೆ? ನಾವು 16 ವರ್ಷ. ನಮಗೆ ಈಗ ಏನಾಗಬೇಕು? ಏನಾಗಬೇಕು? ನವಜೌವನೆಯರು. 16 ವರ್ಷದ ಹೆಣ್ಣು ಮಕ್ಕಳಿಗೆ ಇದೆಲ್ಲ ಬಿಟ್ಟು ಏನಾಗಬೇಕು? ಏ ಮಂಗ, ಬಹುಶಃ 6 ತಿಂಗಳಾಯ್ತು ಸರಿಯಾಗಿ ಊಟ ಮಾಡಬೇಕು. ಊಟಕ್ಕೆ ಕಡಿಮೆ ಆದ್ರೆ ಈಗ ನಾವು ಮತ್ತೆ ಅದಕ್ಕೆ ಕಡಿಮೆ ಆಗಲಿಲ್ಲ. ನಾನು ಹೇಳಿಬಿಡ್ತೇನೆ ನೇರವಾಗಿ. 16 ವರ್ಷದ ನಾವು ತರುಣಿಯರು ನಾವು. ನಮಗೆ ಮದುವೆ ಆಗಿದೆ. ನಿಮಗೆ ಈ ತನಕ ಮದುವೆ ಆಗಲಿಲ್ಲ. ಆವಾಗ ಹೇಳಲಿ ನೀವು ಇಷ್ಟೊತ್ತಿಗೆ ಮದುವೆ ಆಗ್ಬೇಕಂತ ಇಬ್ಬರಿಗೂ ನಮ್ಮ ಇಬ್ಬರಿಗೆ ಒಟ್ಟಿಗೆ ವ್ಯವಸ್ಥೆ ಮಾಡುವ ಅಂತ. ಪುಣ್ಯಾತ್ಮ, ನಾವಿಬ್ಬರಿಗೆ ನಮ್ಮಿಬ್ಬರಿಗೆ ಒಟ್ಟಿಗೆ ಒಂದೇ ಚಪ್ಪರದಲ್ಲಿ ಒಬ್ಬನ ಜೊತೆಯಲ್ಲಿಯೇ ಮದುವೆ. ಬಣ್ಣ, ನಡೆ, ನುಡಿ ಕೇಳುವಾಗ ನೀವು ಏನು ಅಂತ ಗೊತ್ತಾಗ್ತದೆ. ಇವರು ಹಸುರು ಗುಚ್ಚೆ. ಎಂತದ್ದು ಹಸುರು ಗುಚ್ಚೆ? ಹಸುರು ಗುಚ್ಚೆ, ಅಸ್ಪೃಶ್ಯರು ನಾವು. ಅಸ್ಪೃಶ್ಯರು. ಹೌದೌದು. ಇನ್ನು ನೆರೆಕರೆಯಲ್ಲಿ ಒಬ್ಬ ತಿಮ್ಮಪ್ಪ ಅಂತ ಇದ್ರು. ತಿಮ್ಮಪ್ಪ ಚಂದದ. ತಿಮ್ಮಪ್ಪ ಬೇಡ, ಮತ್ತೆ ಯಾರು? ಒಬ್ಬ ತಿನ್ನಪ್ಪ ಇದ್ದಾನೆ. ತಿನ್ನಪ್ಪ ಅವ ಆದಿತ್ತು ನಿನಗೆ. ಯಾರಿಗೆ? ನಿನಗೆ ಆದಿತ್ತು. ಇನ್ನೊಬ್ಬ ಇದೆ ನುಂಗಪ್ಪ. ನನಗೆ ತಿನ್ನಪ್ಪ, ಮತ್ತೊಬ್ಬ ನುಂಗಪ್ಪ. ಇಬ್ಬರಿಗೆ ನಿನ್ನ ಅಜ್ಜಿಗಿರ್ಲಿ. ನಾಳೆ ಮದುವೆ ಮಾಡಿಸಿಬಿಡುವ. ನಿನ್ನ ಅಜ್ಜಿಗೆ, ನಮಗೆ ಬೇಡ. ನಮ್ದೆ ಖರ್ಚೆಲ್ಲ ನಮ್ದೆ. ಏನಾಗ್ಬೇಕು ಹೇಳಿ? ನಿನ್ನ ಅಪ್ಪನು ಬೇಡ, ಈ ಅಪ್ಪನು ಬೇಡ. ನಾವು ಬೇರೆ ಅಪ್ಪನನ್ನು ನೋಡಿದ್ದೇವೆ. ಯಾವಪ್ಪ? ಗೊತ್ತಾಗ್ಲಿಲ್ವಾ? ಇವರಪ್ಪನ ಯಾರ? ಇವರಪ್ಪ. ವೀರಪ್ಪ. ವೀರಪ್ಪನ ಅಲ್ಲ, ಮತ್ತೊಬ್ಬನೂ ಅಲ್ಲ. ನಾವು ಆಲೋಚನೆ
ಮಾಡಿದ ಆ ಗಂಡು ಬೇರೆ ಯಾರು ಅಲ್ಲ, ಯಾರು? ನವಯೌವನಾಂಗ. ಹೌದು. ಇವರ ಚಕ್ರವರ್ತಿಗಳು, ನಿಮಗೆ ಸತಿಯರಪ್ಪೆವು ನಾವು. ಸಲುಗೇಳಿ ಪರಿ ಕೆರಳಿಸದಿರೆ ಮರುಳು ಬೆಕ್ಕಲ ನೋಡದೆ ಒಲ್ಲನೆಯರಿಗೆ ವೈಭೋಗವೇ ಸುಮ್ಮನೆ ತೊಲಗಿರಿ ಕ್ಷೇಮದಲ್ಲಿ ದೂರನಲ್ಲಿ ಏನೇ ಏನು? ಏನೋ ಅನುಕಂಪದಿಂದ ಕಲಾವಿದರು ಎಂಬ ಗೌರವ ಭಾವನೆಯಿಂದ ನಿಮಗೇನಾದ್ರೂ ಉಪಕಾರ ಆಗಲಿ ಎಂಬ ಉದ್ದೇಶದಿಂದ ನಿಮಗೆ ಏನು ಬೇಕು ಅಂತ ಕೇಳಿದ್ರೆ ನಿಮಗೆ ಮದುವೆ ಆಗೋದಕ್ಕೆ ನಾನು ಹೊಣೆಯ. ನಿಮ್ಮ ಅಪ್ಪನಲ್ಲಿ ಹೋಗಿ ದೂರ ಹೇಳಬೇಕು ಮಾಡಿ ಅಂತ. ಗೊತ್ತಾಯ್ತಲ್ಲ? ನಮಗೆ ಬೇಕಾದನ್ನು ಕೇಳಿದ್ದೇವೆ ನಾವು. ಎಲ್ಲವನ್ನೂ ಕೇಳಿದ್ದೇವೆ. ಕೇಳಿದ್ರೆ ಕೊಡುವುದಲ್ಲ, ಕೇಳಬೇಕಾದನ್ನು ಕೇಳಬೇಕು. ತಪ್ಪೇನು? ಚಕ್ರವರ್ತಿಗಳಿಗೆ ಏನಾಗಬೇಕು? ಮದುವೆ ಎಷ್ಟು ಆಗುವುದು? ಆಗುವುದಿಲ್ಲ. ಯಾಕೆ? ನೀವು ಯಾರು? ಯಾರು? ಚಂಡಾಲ ಕನ್ಯೆಯರು. ಹೌದಾ? ಅಸ್ಪೃಶ್ಯರು. ನಾನು ಯಾರು? ಚಕ್ರವರ್ತಿ, ಮೇಲು ಜಾತಿಯ. ಇಲ್ಲಿ ಜಾತಿ ಅಡ್ಡ ಬರ್ತದೆ. ಗೊತ್ತಾಯ್ತಲ್ಲ? ನಿಮಗೆ ಆದ್ರೆ ಆದೀತು ಅಂತ ಇತ್ತು, ಆದ್ರೆ ನನಗೆ ಮದುವೆ ಆಗಿದೆ. ತಂಗಿ ಮದುವೆ ಆಗಿದೆ. ರಾಜಾನ ಬಹು ಅಲ್ಲವ? ಇಲ್ಲ, ಎಲ್ಲರೂ ಹಾಗಿಲ್ಲ, ಆಗುದಿಲ್ಲ. ಕೆಲವು ಮಂದಿ ಏಕಪತ್ನಿ ವ್ರತಸ್ಥರು ಇದ್ದಾರೆ. ಏಕಪತ್ನಿ ವ್ರತ ಅದು ಅವರ ಸ್ವಂತಿಕೆ. ಅದು ಏಕಪತ್ನಿ ಗೊತ್ತಾಯ್ತಲ್ಲ? ಹೌದೇನೋ? ಹಾಗಾಗುದಿಲ್ಲ. ಆಗುದಿಲ್ಲ. ನೀವು ಕೇಳಿದಿರಿ ಅಂತ ನನಗೆ ಮದುವೆ ಆಗೋದಕ್ಕೆ ಆಗುದಿಲ್ಲ. ಸಾಧ್ಯವಿಲ್ಲ. ಗೊತ್ತಾಯ್ತಲ್ಲ? ಅಲ್ಲ, ಕೇಳಿದ್ದೇನೆ. ಏನು? ನಾವು ಜಾತಿಯಲ್ಲಿ ಅಸ್ಪೃಶ್ಯರು, ಕೀಳು ಜಾತಿಯವರು ಎಂಬಂತಹ ಉದ್ದೇಶ. ಇವರು ಏನು ಬೇಕಾದ್ರೂ ಕೇಳಿ ನೀವು ಅಂತ ಹೇಳುವಲ್ಲಿ ನೀವು ಕೇಳಿದ್ದ ನಾನು ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ಕೊಡ್ತೇನೆ ಅಂತ. ಹಾಗಾದ್ರೆ ಹೀಗೆ ಹೇಳ್ತಾರೆ, ನೀವು ಕೆಳಗಿನ ವರ್ಗದವರು. ನೀವು ಕೇಳಿದ್ದು ನಾನು ಕೊಡುವುದು, ನೀವು ಕೇಳುವುದು ಆಗಬೇಕಾದ್ದನ್ನು ಕೊಡುವುದಲ್ಲ. ಇದೆ ಅಲ್ಲ, ತಯಾರಾಗಬೇಕಾದ್ದು. ನಾವು ಅದೆಲ್ಲ ಆಲೋಚನೆ ಮಾಡುದು. ನಾವು ಬಣ್ಣದಲ್ಲಿ ಕಪ್ಪು, ನಾವು ಪಂಚಮ ವರ್ಗದವರು ಅಲ್ವಾ? ಹಾಗಾಗಿ ಅಸ್ಪೃಶ್ಯರು ಅಂತ ಹೇಳಿದ ಅದನ್ನೇ ನಾವು ಹೇಳ್ಬೇಕಾ? ನೀವು ಮಾಟಂಗ ಕನ್ಯೆಯರು. ಎಂತ ಮಾತುಂಗ? ಮಾತಂಗ ಕನ್ಯೆಯರು. ಆಕಳು ಕಪ್ಪಿರ್ತದೆ, ಹಾಲು ಬೆಳಗಿರ್ತದೆ. ಬೆಳ್ಳಗಿರ್ತದೆ. ಕಪ್ಪು ಆಕಳು ಕೊಟ್ಟ ಹಾಲು ಅಂತ ಹೇಳಿ ಯಾರಾದ್ರೂ ತಿರಸ್ಕಾರ ಮಾಡ್ತಾರ? ಇಲ್ಲ. ಮಾಡ್ತಾರ? ಕೆಸರಿನಲ್ಲಿ ತಾವರೆ ಹುಟ್ಟುತ್ತದೆ ಹಾಗಂತ ಹೇಳಿ ಆ ತಾವರೆ ದೇವರ ಪಾಠವನ್ನು ಹೋಗಿ ಸೇರ್ತದೆ. ಕೆಸರಿನಲ್ಲಿ ಹುಟ್ಟಿದಂತ ಹೇಳಿ ಬಿಸಾಡ್ತಾರ? ಇಲ್ಲ. ಹೌದು, ಹಾಲು ಕುಡಿತಾರೆ. ದನದ ಹಾಲು ಕುಡಿತಾರೆ, ಆಡಿನ ಹಾಲು ಕುಡಿತಾರೆ. ನಾಯಿ ಹಾಲು ಕುಡಿತಾರ? ನಾಯಿ ಮರಿಗಳು ಕುಡಿಯುವುದಿಲ್ಲ. ನಾಯಿ ಮರಿಯ? ಅಲ್ಲ, ನಾಯಿ ಮರಿ ಕುಡಿಯುವುದಿಲ್ಲ. ಅದು ಕುಡಿಯುತ್ತೆ. ಮತ್ತೆ ಹೇಳಿದ್ದು ಕೆಸರಿನಲ್ಲಿ ಕಮಲ. ಹೌದಾ? ಹೌದು, ಕಮಲವನ್ನು ದೇವರ ಮುಡಿಗೆ ಬೀಳ್ತಾರೆ. ದೇವರ ತಲೆಗೆ ಕೆಸರನ್ನೇ ಮೆಚ್ಚುತ್ತಾರ? ಇಲ್ಲ, ಆಗುದಿಲ್ಲ. ಈಗ ನಾನೊಂದು ಮಾತು ಕೇಳ್ತೇನೆ. ಏನು? ನಾವು ಇರೋರು ಇಷ್ಟು ಹೊತ್ತಿನವರೆಗೆ ಕುಡಿದೆವು, ಇಷ್ಟು ಹೊತ್ತಿನವರೆಗೆ ಹೊಲೆತನ ಹಾಡಿದೆವು. ನಮ್ಮ ಹಾಡನ್ನು ನೀವು ಕೇಳಿದ್ದೀರಿ. ನಿಮ್ಮ ಕಿವಿಗಳಿಗೆ ಹೊಲೆತನ ಬರಲಿಲ್ಲ. ನಮ್ಮ ನಾಟ್ಯವನ್ನು ನೋಡಿದ್ದೀರಿ, ಕಣ್ಣುಗಳಿಗೆ ಹೊಲೆತನ ಇಲ್ಲ. ನಮ್ಮ ದೇಹದ ಸೌಗಂಧ ಆಘ್ರಾಣಿಸಿದ್ದೀರಿ, ನಿಮಗೆ ಹೊಲೆತನವಂತ? ಇಲ್ಲ. ಮತ್ತೆ ನಮ್ಮನ್ನು ನುಡಿಸಿದ್ದೀರಿ ನಾಲಿಗೆಯಿಂದ, ನಿಮ್ಮ ನಾಲಿಗೆಗೆ ಹೊಲೆತನವಂತ? ನಾಲ್ಕಕ್ಕ ಆಗುತ್ತದೆ. ಐದನೆಯದಾದಂತಹ ಸ್ಪರ್ಶೇಂದ್ರಿಯ ಅಂದ್ರೆ ಚರ್ಮ ಸ್ಪರ್ಶೇಂದ್ರಿಯ, ಅದಕ್ಕೆ ಯಾಕೆ ನಾಲ್ಕು ಉತ್ತಮವಾಗಿ ಒಂದು ಅಧಮ ಆಯ್ತಾ? ಬೆಂಕಿ ಅಂತ ಹೇಳ್ತೇವೆ. ಉಂಟು. ಬೆಂಕಿ ಹತ್ತಿರ ಹೋಗಿ ನಾವು ವಾಸನೆ ತಗೊಳ್ತೇವೆ. ಮೂಗಿಗೆ ಏನಾದ್ರೂ ಆಗ್ತದಾ? ಆಗ್ತದಾ? ಬೆಂಕಿ ಅಂತ ಹೇಳ್ತೇವೆ. ನಾಲಿಗೆಗೆ ಏನಾದ್ರೂ ಆಗ್ತದಾ? ಚಳಿ ಕಾಯಿಸ್ತೇವೆ, ಏನಾದ್ರೂ ಆಗ್ತದಾ? ಆಗ್ತದಾ? ಮುಟ್ಟಿದ್ರೆ ಏನಾಗ್ತದೆ? ಏನಾಗುತ್ತದೆ? ಸುಟ್ಟು ಹೋಗ್ತದೆ ಕೈ. ಸುಟ್ಟು ಹೋಗುವಷ್ಟು ಮುಟ್ಟಬಾರದು. ದೂರದಿಂದಲೇ ಚಳಿ ಹಾಗೆ ಮುಟ್ಲಿಕ್ಕೆ ಬಂದಿದ್ದು ಆಗುದಿಲ್ಲ. ಸ್ಪರ್ಶ ಹೇಳಿದ್ದು ನಾನು. ಹೌದು. ದೂರದಿಂದ ಏನು ಬೇಕಾದ್ರೂ ಮಾಡಿಕೊಳ್ಬಹುದು, ಮುಟ್ಲಿಕ್ಕೆ ಆಗುದಿಲ್ಲ, ನಮಗೆ ತೊಂದರೆ ಆಗುತ್ತದೆ. ಸಂಜೆ ಆಗುದಿಲ್ಲ ಅಂತ. ಆಗುದಿಲ್ಲ ಅಂದ್ರೆ ನಮಗೆ ಉಪಾಯ ಉಂಟಲ್ಲ. ಅಲ್ಲ, ನಾವು ಸಂಗತಿ ಮಾಡುವ. ಮಾತಿಗೆ ತಪ್ಪಿದವ ಅಲ್ಲ, ಇಲ್ಲಿಂದಲೇ ಪ್ರಚಾರ ಮಾಡುವ. ಪ್ರಚಾರ ಮಾಡಿ. ಈ ಕ್ಷೇತ್ರದಿಂದಲೇ ಆ ರಾಯ ಆಡಿದಂತಹ ಮಾತಿಗೆ ತಪ್ಪಿದ್ದಾನೆ ಅಂತ ಹೇಳಿ ಡಂಗುರ ಸಾರಿಕೊಂಡು ಬರ್ತೇವೆ. ಹೋಗುವ, ನಾವು ಡಂಗುರ ಸಾರಿಕೊಂಡು ಬರ್ತೇವೆ. ಸ್ವಲ್ಪ ನಿಲ್ಲಿ. ನಮ್ಮದು ಪ್ರಚಾರ. ಪ್ರಚಾರಕ್ಕೆ ಹೊರಟು ಇವರು ಮದುವೆ ಆಗ್ಲೇಬೇಕು. ಕೊಡುವುದಿಲ್ಲ ಅಂತೆ. ತಪ್ಪಬಾರ್ದಲ್ಲ, ಮದುವೆ ಮಾಡ್ಲೇಬೇಕಲ್ಲ. ಮದುವೆ ಆಗ್ಲೇಬೇಕು ನಮಗೆ. ಇಲ್ಲ, ಇವಾಗ ನಿಮ್ಗೆ ಇಬ್ಬರಿಗೂ ನಮಗೆ ಇಬ್ಬರಿಗೂ ಒಬ್ಬರು ಬೇರೆ ಬೇರೆ ಅಲ್ಲ, ಒಬ್ಬನೇ ಒಟ್ಟಿಗೆ ಒಂದೇ ಚಪ್ಪಲಿ. ಇಬ್ಬರಿಗೂ ಒಬ್ಬನೇ ಆಗ್ಬೇಕು. ಒಬ್ಬನೇ. ನಾನಿದ್ದೇನಲ್ಲ. ಬದಲಿಗೆ ಎಲ್ಲಿಗೆ? ಅಲ್ಲ, ಮದುವೆಗೆ ಪುರೋಹಿತರು ಬೇಕಾ ಬೇಡ? ನಾನು ನನ್ನಷ್ಟು ದೊಡ್ಡ ಪುರೋಹಿತ ಯಾರು?
ಆ ಮದುವೆಗ ಹಾ. ಆ ಪುರೋಹಿತ ಒಬ್ಬ ಬೇಕಲ್ಲ ವಾ. ಪುರೋಹಿತ ಒಬ್ಬ ನಿಮ್ಮ ಮನೆ ಮದುವೆ ಆಗುದಾಗುದೇ ಆಗುದಾಗುದಿಲ್ಲ ಆಗಲಿ. ಮಾಡುದು ಇಬ್ಬರಿಗೂ ಏಕಕಾಲದಲ್ಲಿ ಸರಿ. ನಿಮ್ಮ ಊರಲ್ಲಿ ಮದುವೆ ಕ್ರಮ ಹೇಗೆ 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 ಗಂಡು ಇಬ್ರು ಒಬ್ಬ ಗಂಡನ್ನು ಮದುವೆ ಆಗುತ್ತಿದ್ರೆ ವಾ. ಗಂಡು ನಡುವಿನಲ್ಲಿ ನಡುವಿನಲ್ಲಿ ಇಬ್ರು ಆಚೆ ಆಚೆ ಈಚೆ. ಹೌದು ವಾ. ನಾವು ನಿಂತ್ಕೊಳ್ಳುವುದು ನಿಲ್ಲಿ ನಿಲ್ಲಿ ಹಾ. ನಿಲ್ಲಿ ನಿಲ್ಲಿ ಇಲ್ಲಿ ಮಾತಾಡಿ. ಇನ್ನು ಹತ್ರ ಹೆಸರು ನೋಡಿ ಇದು ನಮ್ಮ ಕ್ರಮ ಈಗ ಅಲ್ಲಲ್ವಾ ಅವ್ರು ಬರ್ತಾರೆ ಇದು ಹೊಸ ಕ್ರಮದ ಮದುವೆ ಸರಿ. ಪುರೋಹಿತ ನಾನಲ್ವಾ ಹಾಗೆ. ನಾನು ಮಾಡಿಸುದಲ್ವಾ ಎದುರು ನೋಡಿ ಹೇಗೆ ಹೇಗೆ ಎದುರು ನೋಡಿ ನೋಡುವ ಎದುರು ಓ, ಅಲ್ಲಿ ಅಲ್ಲಿ ಎದುರು ನೋಡಿ ಇಲ್ಲಿ ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿದ್ರೆ ಎಲ್ಲಿ ಆದೀತು ಒಮ್ಮೆಗೆ ಆದೀತು. ಆಚೆ ಈಚೆ ನೋಡಿ ಆದೀತು. ಇಬ್ರಿಗೂ ಏಕಕಾಲ. ನಾವು ಕೊಟ್ಟ ಸಂಖ್ಯೆಯನ್ನು ಯಾವ ರೀತಿಯಲ್ಲಿ ದುರುಪಯೋಗಪಡಿಸಿಕೊಂಡಿದ್ದಾರೆ ಹೌದ್ರೆ ಅದಕ್ಕಾಗಿಯೇ ವಾ. ಏನು ಮಾಡಬೇಕು ವಾ. ವ್ಯಕ್ತಿಯನ್ನು ನೋಡಿ ನೋಡಿ. ಸಹಕಾರ ಮಾಡಬೇಕು ಅದಕ್ಕೆ ಕಲಾವಿದರಲ್ಲಿ ಮಾತಾಡ್ಲಿಕ್ಕೆ ಹೋಗಬಾರ್ದು ಕಲಾವಿದರೆಲ್ಲರಲ್ಲೂ ಮಾತಾಡುವುದಲ್ಲ ಮಾಡಕೂಡದು ಅವರಿಗೆ ಒಳ್ಳೆಯವರನ್ನು ನೋಡಿ ವಾ. ಅಂತವರಿಗೆ ಸಹಕಾರ ಮಾಡಿದ್ರೆ ಇಂಥ ದುರ್ಗತಿ ಬರುವುದಿಲ್ಲ ಬಂದೇ ಬರ್ತದೆ ನೋಡೋಣ ವಾ. ಹೊಡಿತಾರಲ್ಲ